ಕುಣಿಗಲ್ ಬಂಟರ ಸಂಘದ ಮಹಿಳಾ ವೇದಿಕೆಯಿಂದ ಬಂಟ ಮಹಿಳಾ ಸಮಾವೇಶ ಅಸ್ಮಿತೆ ಕಾರ್ಯಕ್ರಮ ಬಂಟರ ಭವನ ಸುರತ್ಕಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಂಟರ ಮಾತೃ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆಶಾ ಜ್ಯೋತಿರಾಯ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಮಾಜದ ಅವಿಭಾಜ್ಯ ಅಂಗವಾಗಿರುವಂತಹ ಹೆಣ್ಣಿಗೆ ತನ್ನ ಅಸ್ತಿತ್ವವನ್ನು ಪ್ರಚಾರ ಮಾಡಿಕೊಂಡು ಹೋಗುವ ವ್ಯವಸ್ಥೆ ಆಗಬಾರದು ಎಂದು ಹೇಳಿದರು. ದೀಪದ ಲೆಕ್ಕ ಬೆಳಗು ಅಣ್ಣ ಅಲ್ಲಿನ ಅಡಿ ಪಂದುಕೊಂಡತೆ ಅವು ಏಪಲ ಕತ್ತಲೆ ಎನ್ನ ಯಾಂದಾಗ ಪಂಪಿನ ಹೆಚ್ಚಿನ ಶಕ್ತಿಯರಿಗೆ ಅವು ಅರ್ಥನೇ ಆಗಿ ಖುಷಿ ಏರ್ನನ ಮಗಲಾದು ಏರ್ನನ ಪಲಿ ಮೆಗ್ದಿಯಾದು ಏರ್ನನ ಮರ್ಮಲಾದು ಕಡೆಗೆ ಒಂಜಿ ಬುಡೇದಿಯಾದು ಅಪ್ಪೆ ಆದು ಮುಂದೆ ನಮ್ಮೆಲ್ಲ ಜೀವನ ಸಾಗೋದೇ ಹೋಗೋಣ. ಹೆಚ್ಚಾದ ಇಂಗ್ಲಿಷ್ ಒಂದು ಫ್ರೇಸ್ ಉಂಟು, ಟೇಕನ್ ಫಾರ್ ಗ್ರಾಂಟೆಡ್. ಉಲ್ಲಲ್ಲ ಪಂಪೆ ಈ ನಮ್ಮದ ಒಂದು ವ್ಯವಸ್ಥೆ ಅವು ಖಾಲಿ ಬುಡೇ ದಿನ ಲೆವೆಲ್ ಬಂದಾಗತ್ತೆ ಅವು ಅಪ್ಪೆ ಆದಿಪ್ಪು ಅದನ್ನ ಬೇತೆ ಒವೇ ಲೆವೆಲ್ ಇಡಲ್ಲ ಒಂದು ಪಂಚೋಟಿ ನಮ್ಮದು ಒಂದು ಸಮಸ್ಯೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಪುತ್ತೂರು ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಬಂಟರ ಸಂಘದ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಚಂದ್ರಕಲಾ ಬಿ ಶೆಟ್ಟಿ, ಹಾಸ್ಯ ಲೇಖಕಿ ಭುವನೇಶ್ವರಿ ಹೆಗಡೆ, ಜಯಶ್ರೀ ಅಮರನಾಥ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.